22 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಮನೆಯನ್ನ ಜಾಕ್ ತಂತ್ರಜ್ಞಾನದ ಮೂಲಕ ಮನೆಯನ್ನ ಎತ್ತರಿಸುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮನೆಯನ್ನ ಎತ್ತರಿಸಿ ನವೀಕರಿಸುವ ಕಾರ್ಯವೊಂದು ಕಾಪುವಿನಲ್ಲಿ ನಡೆಯುತ್ತಿದೆ. ಕಾಪುವಿನ ಕಲ್ಯದಲ್ಲಿ ತಮ್ಮ ಹಿರಿಯರಾದ ಕಾಪು ಮಹತೋಬಾರ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದ ಕಾಪು ಕಲ್ಯ ಮಚ್ಚಲಗುತ್ತು ದಿವಂಗತ ರವೀಂದ್ರ ಶೆಟ್ಟಿಯವರು ತಮ್ಮ ಜೀವಿತಾವಧಿಯಲ್ಲಿ ವಾಸಕ್ಕಾಗಿ 22 ವರ್ಷಗಳ ಹಿಂದೆ ಸುಮಾರು 1200 ಚದರ ಅಡಿ ವಿಸ್ತೀರ್ಣವುಳ್ಳ ತಾರಸಿ ಮನೆಯನ್ನ ನಿರ್ಮಿಸಿದ್ರು. ಕೃಷಿ ಭೂಮಿಯು ಮಣ್ಣು ತುಂಬಿಸಲ್ಪಡುತ್ತಾ ಬಂದಿರುವುದರಿಂದ ಭೂಮಿಯ ಪ್ರದೇಶವು ಎತ್ತರಕ್ಕೆ ಏರುತ್ತಾ ಸಾಗಿದೆ. ಇದರಿಂದ 11 ಸಾಲು ತಳಪಾಯವನ್ನ ಹೊಂದಿದ್ದ ಈ ಮನೆಯ ಆವರಣಕ್ಕೂ ಮಣ್ಣು ತುಂಬಿದ್ದು ಕೇವಲ 1 ಸಾಲು ಕಲ್ಲು ಮಾತ್ರ ಮನೆಯ ತಳಪಾಯ ಕಾಣುವಂತಾಗಿದೆ. ಮನೆಯನ್ನ ನವೀಕರಿಸಲು ಮುಂದಾಗಿದ್ದ ಕುಟುಂಬ ತಮ್ಮ ತಂದೆ ನಿರ್ಮಿಸಿದ ಮನೆಯನ್ನ ಉಳಿಸಿಕೊಂಡು ನವೀಕರಿಸಲು ಮುಂದಾದರು. ಇದಕ್ಕಾಗಿ ಜಾಕ್ ಲಿಫ್ಟಿಂಗ್ ತಂತ್ರಜ್ಞಾನವನ್ನ ಅಳವಡಿಸಲು ಹರಿಯಾಣದ ತಜ್ಞರನ್ನ ಸಂಪರ್ಕಿಸಿ ಜಾಕ್ ಲಿಫ್ಟಿಂಗ್ ತಂತ್ರಜ್ಞರು ಪರಿಶೀಲನೆಯನ್ನ ನಡೆಸಿ ಒಪ್ಪಿಗೆಯನ್ನ ಸೂಚಿಸಿದ್ರು. ಈ ಮನೆಯನ್ನ 3 ಅಡಿಗಳಷ್ಟು ಎತ್ತರಕ್ಕೆ ಏರಿಸುವ ಕೆಲಸ ಕಾರ್ಯಕ್ಕೆ ಮುಂದಡಿಯಿರಿಸಿದ್ದು 22 ವರ್ಷಗಳ ಅವಧಿಯ ಕೆಲಸ ಕಾರ್ಯಗಳು ಕೇವಲ 5 ಜನ ಕೆಲಸಗಾರರಿಂದ ನಡೆಸುತ್ತಿದ್ದಾರೆ. ತಳಪಾಯ ಮತ್ತು ಮನೆಯ ನೆಲಹಾಸು ಹೊರತುಪಡಿಸಿ ಮನೆಯ ಎಲ್ಲಾ ಗೋಡೆಗಳು ಜಾಕ್ ಲಿಫ್ಟಿಂಗ್ ಮೂಲಕ ಜಾಕ್ ಮೇಲೆಯೇ ನಿಂತಿರುವುದು ಕಂಡುಬರುತ್ತಿದೆ. ನೆಲದ ಹಾಸು ಹೊರತುಪಡಿಸಿ ಮನೆಯ ಅಡುಗೆ ಕೋಣೆಯ ವ್ಯವಸ್ಥೆಗಳು, ಕಿಟಕಿಗಳು, ದಾರಂದ ಬಾಗಿಲುಗಳು, ವಿದ್ಯುತ್ ಸಂಪರ್ಕ ಸಹಿತ ಇತರ ಯಾವುದೇ ಸೊತ್ತುಗಳು ಹಾನಿಯಾಗದೆ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು ಕೇವಲ ಎಲ್ಲಾ ಗೋಡೆಗಳು ಮನೆಯ ತಾರಸಿ ಮೇಲಿರುವ ಮೆಟ್ಟಿಲುಗಳು ಸಹಿತವಾಗಿ ಜಾಕ್ಗಳ ಮೇಲೆಯೇ ನಿಂತಿದೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಎಂಬಂತೆ ಆರ್ಸಿಸಿ ಮನೆಯನ್ನ 3 ಅಡಿ ಮೇಲಕ್ಕೆ ಏರಿಸುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ. ಮಳೆ ನೀರು ಉಂಗುತ್ತೆ, ಯಾಕಂದರೆ ಮೊದಲು ಇಲ್ಲಿ ಗದ್ದೆ ಇತ್ತು, ಆ ಕಡೆ ಈ ಕಡೆ ಎಲ್ಲ ಕಡೆ ಮಣ್ಣು ಏರಿಸೋದ್ರಿಂದ ಬೇಸದಿಂದ ನೀರು ಬರುತ್ತೆ, ಸೀಪೇಜ್ ಥರ ಬಂದ್ಬಿಡುತ್ತೆ. ಮತ್ತು ಇದನ್ನು ರಿನೋವೇಷನ್ ಮಾಡಬೇಕಂದ್ರೂ ಇದ್ರ ಮೇಲೆ ರಿನೋವೇಷನ್ ಮಾಡಿ ಏನು ಲಾಭ ಇಲ್ಲ. ಯಾಕಂದರೆ ಮಳೆ ಜಾಸ್ತಿ ಬಂತು ಅಂದರೆ ನೀರಿನ ಸಮಸ್ಯೆ ಬರದೇ ಬರುತ್ತೆ. ಆದ್ದರಿಂದ ಅದನ್ನು ಹೈಟ್ ಮಾಡಿದ ಮೇಲೆ ಅದನ್ನು ಅವಾಯ್ಡ್ ಮಾಡ್ಬೋದಲ್ಲ ಅಂತ ನಾವು ಈ ಪ್ಲ್ಯಾನ್ನ ಕೈ ಹಾಕಿ. ಓಕೆ, ತಂದೆಯವರು 22 ವರ್ಷ ಹಿಂದೆಗಡೆ ಕಷ್ಟಪಟ್ಟು ಈ ಮನೇನ ಕಟ್ಟಿದ್ದಾರೆ. ಆದ್ದರಿಂದ ನಾವು ಅಣ್ಣ ತಮ್ಮಂದರು ಸೇರಿಕೊಂಡು ಈ ಮನೆಯನ್ನು ಕೆಡವಬಾರ್ದು, ಡ್ಯಾಮೇಜ್ ಮಾಡಬಾರ್ದು, ಇಲ್ಲ ಡೆಮೋಲಿಷನ್ ಮಾಡಬಾರ್ದು. ಅದನ್ನು ಅದೇ ಸ್ಥಿತಿಯಲ್ಲಿ ಮೇಲೆ ಎತ್ಬಿಟ್ಟು ಸ್ವಲ್ಪ ಹಿಂದೆ ಸೈಡ್ ಮೇಲೆ ಏನಾದರೂ ರಿನೋವೇಷನ್ ಮಾಡೋದಾದರೆ ಮಾಡೋಣ. ಆದರೆ ಬೇಸ್ ಬಂದುಬಿಟ್ಟು ತಂದೆಯವರು ಕಟ್ಟಿದ ಮನೆ ಇರೋದ್ರಿಂದ ನಾವು ಅದನ್ನು ಹಾಳು ಮಾಡದೆ ಟೆಕ್ನಿಕಲಿ ಏನಾದರೂ ಐಡಿಯಾ ಮಾಡ್ಕೊಂಡು ಅದನ್ನು ಉಳಿಸ್ಕೊಂಡು ಇದನ್ನು ಮುಂದುವರ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ರಿಸ್ಕ್ ಫ್ಯಾಕ್ಟ್ರ್ ಇದ್ದೇ ಇರುತ್ತೆ. ಆದರೆ ಆಲ್ಮೋಸ್ಟ್ ಇವರು ತುಂಬ ಎಕ್ಸ್ಪೀರಿಯನ್ಸ್ ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಅವ್ರ ಹತ್ರ ಒಂದು ಕರಾರು ಆಗಿದೆ ನಮಗೆ. ಯಾವುದೇ ರೀತಿಯಲ್ಲಿ ಕ್ರ್ಯಾಕ್ಸ್ ಬಂದ್ರೂ, ಯಾವುದೇ ರೀತಿಯಲ್ಲಿ ಪಕ್ಕದವರಿಗೆಲ್ಲ ಹಾನಿ ಆಯಿತು ಅಂದ್ರೂ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅದರಿಂದ ಅದರದ್ದೊಂದು ಅಗ್ರಿಮೆಂಟ್ ಆಗಿಬಿಟ್ಟಿದೆ. ಅದರಿಂದ ಭಯ ಪಡುವಂಥದ್ದು ಏನಿಲ್ಲ. सर, हम हाउस लिफ्टिंग का काम करते हैं. ये इधर कापू में हम लोग आए हैं, डिस्ट्रिक्ट उडुपी. ये काम हमारा नया इधर के लिए. हम लोग पहले गुजरात में काम करते थे, इधर बेंगलोर में काम किए हुए हैं और करीब 10 वर्ष हो गया हम लोग को काम करते हुए. हम लोग ऑल इंडिया सर्विस देते हैं. कोई भी अपना मकान या दुकान लिफ्ट करवाना चाहता है या शिफ्ट करवाना चाहता है, इसको हम लोग शिफ्ट भी किया जाता है और लिफ्ट भी किया जाता है. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಪಿತ್ರ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bhashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.